मेरे तेरी शान पे सदके कोई धन है क्या तेरी धूल से बढ़ के, तेरी धूप से रोशन तेरी हवा पे जिंदा, तू बाग है मेरा मैं तेरा परिंदा, है अर्ज़ ये दीवाने की जहाँ बोर सुहानी देखी, एक रोज वही मेरी शाम हो। apa yang betul? ये मेरे वतन के लोगों ज़रा आँख में भर लो पानी, जो शहीद हुए हैं उनकी ज़रा याद करो कुर्बानी, तुम भूल न जाओ उनको इसलिए सुनो ये कहानी, जो शहीद हुए हैं उनकी ज़रा याद करो कुर्बानी। जब घायल हुआ हिमालय कतरे में पड़ी आज़ादी, जब तक थी सांस लड़े वो, जब तक थी सांस लड़े वो, फिर अपनी लाश बिछा दे, संगीन में दर कर माता सो गए अमर बलिदानी, जो शहीद हुए हैं उनकी ज़रा याद करो कुर्बानी। ये मेरे वतन के लोगों ज़रा आँख में भर लो पानी, जो शहीद हुए हैं उनकी ज़रा याद करो कुर्बानी। ನಮ್ಮೊಟ್ಟಿಗೆ ಪಿದೈರ್ದ ಬೈದಿನ 3 ಜನ ಬಿನ್ನೇರು ಪನುಳಿ ಶಂಕರ್, ಕ್ಯಾಪ್ಟನ್ ಶಂಕರ್ ಬೇರೆ ನಮ್ಮ ವೇದಿಕದ ಮುಂಭಾಗವು ಪುನಃ ಸೀಟೆಡ್ ಬದ್ದ ಆಸರನವರು ಅಂಚನೆ ನಮ್ಮ ಊರ್ದಾಯಿನ ಯೋಗೀಶ್ ಆಲ್ವಾ ಬೇರೆ ನಮ್ಮ ಎದುರುದೀತಿನ ಆಸನ ಬದ್ದ ಕುಲ್ಲೋಡು ಅರೆಗೆ ನಮ್ಮ ಉಪಕಾರದರ್ಶಿಯನ ಲೋಲಾಕ್ಷ ಬೇರೆ ಬದ್ದದು ಹೂ ಕೊಡ್ದು ಸ್ವಾಗತಿಸೋರು ಅಂಚನೆ ನಮ್ಮ ಊರ್ದ ಜಗದೀಶ್ ಕುಮಾರ್ ಬೇರೆಲ್ಲ ವೇದಿಕದ ಮುಂಭಾಗದ ದಿನ ಚಾರ್ಡ್ ಬತ್ತ ಕೊಲ್ಲದು ಬೇರೆಗೆ ನಮಗೆ ಅಧ್ಯಕ್ಷರು ಹೂ ಕೊಡ್ದು ಸ್ವಾಗತಿಸೋರು ಅಂಚನೆ ನಮ್ಮ ಟೀಮದ ಅಧ್ಯಕ್ಷರಾಯನ ಗಣೇಶ್ ನಾಯಕ್ ಬೇರೆಲ್ಲ ಮುಂಭಾಗದ ಬತ್ತದ ಕುಲ್ಲೋಡು ಅರೆಗೆ ಧನುಷ್ ಪೂಜಾರಿ ಹೂ ಕೊಡ್ದು ಸ್ವಾಗತಿಸೋರು ಇತ್ತ ಒಂಜಿ ನಮ್ಮ ಮಿಲಿಟರಿದ ಬಗ್ಗೆ ಒಂಜಿ ಪದ್ಯನ ಪನೆಯರುಳ್ಳಲು ಆರಾಧ್ಯ ಬಿ ಶೆಟ್ಟಿ। ये मेरे वतन के लोगों ज़रा आँख में भर लो पानी, जो शहीद हुए हैं उनकी ज़रा याद करो कुर्बानी, तुम भूल न जाओ उनको इसलिए सुनो ये कहानी, जो शहीद हुए हैं उनकी ज़रा याद करो कुर्बानी। जब घायल हुआ हिमालय कतरे में पड़ी
जब तक ती सांस लड़े वो, जब तक ती सांस लड़े वो, फिर अपनी लाश बिछा दे। संगीन में दर कर माता सो गए अमर बलिदानी, जो शहीद हुए हैं उनकी ज़रा याद करो कुर्बानी। ये मेरे वतन के लोगों ज़रा आँख में भर लो पानी, जो शहीद हुए हैं उनकी ज़रा याद करो कुर्बानी। ಮೂಲಂಜಿ ದಿಕ್ಸೂಕ್ಷ್ಮ ಭಾಷೆ ಎಂಬೆರು ಪುನಃ ಶಂಕರ್ ಆರ್ ಎಂಬೆರನ ಬಗ್ಗೆ ಎರಡು ಪಾತ್ರ ಪನಿರುಲ್ಲಿರು ಶ್ವೇತಾ ಶೆಟ್ಟಿ. ದಿನಾಂಕ 22/11/2023 ಬುಧವಾರದಂದು ಉಗ್ರರ ಕಾರ್ಯಾಚರಣೆಯಲ್ಲಿ ನಮ್ಮ ದೇಶಕ್ಕೆ ತಮ್ಮ ಪ್ರಾಣವನ್ನೇ ಅರ್ಪಣೆ ಮಾಡಿದ ನಮ್ಮ ಊರಿನ ವೀರಯೋಧ ಕನ್ನಡಿಗ ಕ್ಯಾಪ್ಟನ್ MV ಪ್ರಾಂಜಲ್ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಶ್ರದ್ಧಾಂಜಲಿ ಸಭೆಯನ್ನು ಇಂದು ಹಮ್ಮಿಕೊಂಡಿದ್ದೇವೆ. ನಮ್ಮ ದಿವ್ಯಜ್ಯೋತಿ ತಂಡದೊಂದಿಗೆ ಸೇರಿ ನಡೆಸಲು ಬಂದಿರುವ ನಿವೃತ್ತ ಸೇನಾನಿ ಶಂಕರ್ ಕೆ ಇವರ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡಲಿದ್ದೇನೆ. ಇವರು 1988ರಲ್ಲಿ ಸೈನಿಕ ಹುದ್ದೆಗೆ ಸೇರಿ ಸತತ 16 ವರ್ಷ ಭಾರತಾಂಬೆಯ ಸೇವೆಯನ್ನು ಮಾಡಿ 2004ರಲ್ಲಿ ಹುದ್ದೆಯಿಂದ ನಿವೃತ್ತರಾಗಿರುತ್ತಾರೆ. ಇವರು ತಮ್ಮ ಸೈನ್ಯದ ತರಬೇತಿಯನ್ನು ಹೈದರಾಬಾದಿನಲ್ಲಿ ಮಾಡಿರುತ್ತಾರೆ. ಇವರು ದೇಶದ ನಾನಾ ರಾಜ್ಯಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಂತರ ಸಿಕ್ಕಿಂ, ಮೆಡ್ರಾಸ್, JK ತಂಗಾದಾರ್, ಗುಜರಾತ್, ರಾಜಸ್ಥಾನ, JK ಮಂಡ್ಯಾಳ ಮುಂತಾದ ಸ್ಥಳಗಳಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರ ಸಾಧನೆಯ ಬಗ್ಗೆ ಹೇಳುವುದಾದರೆ 1992ರಲ್ಲಿ ಆಪರೇಷನ್ ರಕ್ಷಕ್ ಮತ್ತು 1999ರಲ್ಲಿ ನಡೆದ ಕಾರ್ಗಿಲ್ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಪಣವಿಟ್ಟು ಹೋರಾಡಿದ್ದಾರೆ. 2002ರಲ್ಲಿ ಆಪರೇಷನ್ ಕಾರ್ಯಕ್ರಮ ತಂಡದಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ಕೊಟ್ಟಿರುತ್ತಾರೆ. ಪ್ರಸ್ತುತ ಇವರು ಪಾಂಡೇಶ್ವರ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈಗ ಇವರು ಹುತಾತ್ಮ ಕನ್ನಡಿಗ ವೀರಯೋಧ ಪ್ರಾಂಜಲ್ ಬಗ್ಗೆ ಮತ್ತು ನಮ್ಮ ದೇಶದ ವೀರಯೋಧರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ನಮ್ಮ ತಂಡದ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಸರ್. ಧನ್ಯವಾದಗಳು. ಮಡಿಲಲ್ಲಿ ಹುಟ್ಟಿ ಶ್ರೀ ವೆಂಕಟೇಶ್ ದಪ್ಪತಿ ಅವರಿಗೆ 1994ರಲ್ಲಿ ಇವರು ಜನಿಸಿರುತ್ತಾರೆ. ಅವರು ತನ್ನ ಬಾಲ್ಯ ಜೀವನವನ್ನು ನಮ್ಮ MRPL ಒಳಗಡೆ ಇರುವಂಥ ಡೆಲ್ಲಿ ಪಬ್ಲಿಕ್ ಸ್ಕೂಲ್ನಲ್ಲಿ ತನ್ನ ಆರಂಭಿಕ ಜೀವನವನ್ನು ಆರಂಭಿಸ್ತಾರೆ, ವಿದ್ಯಾರ್ಥಿ ಜೀವನವನ್ನು ಆರಂಭಿಸ್ತಾರೆ. ನಾನು ನೇರವಾಗಿ ಅವರು ಕಾಂಟ್ಯಾಕ್ಟ್ ಮಾಡಿದ್ದೇನೆ, ಅಂದರೆ ನೇರವಾಗಿ ಅವ್ರ ಹತ್ರ ಮಾತಾಡಿದ್ದುಂಟು ಚಿಕ್ಕ ಬಾಲಕನಿಗಳು. ಅಂದರೆ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕೆಲವು ವಿಷಯಗಳನ್ನ ಅವರ ಕಾಂಪಿಟೇಷನ್ಗೆ ಹೋಗುವಾಗ ಅವರು ಆಗಾಗ ನಮ್ಮ ಹತ್ರ ಕೇಳ್ತಿದ್ರು. ಸರಿ, ಮಿಲಿಟ್ರಿ ಅಂದ ಕೂಡಲೇ ಅವ್ರಿಗೆ ಇಂಟ್ರೆಸ್ಟ್. ಅಂದರೆ ಬಲ್ಲಗಳ ಮೂಲಗಳ ಪ್ರಕಾರ ಅವರು 3ನೇ ತರಗತಿಯಿಂದಲೇ ತಾನು ಒಬ್ಬ ಸೈನಿಕನಾಗಬೇಕೆಂಬ ಬಹಳಷ್ಟೊಂದು ಆಶೆಯನ್ನು ಇಟ್ಟುಕೊಂಡು ಅದರಂತೆ ತನ್ನ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಬಂದಿರ್ತಾರೆ. ಅವರು ತನಗೆ ಒಂದೇ ಕನಸು, ಅವನಿಗೆ ತಾನೊಬ್ಬ ಸೈನಿಕನಾಗಬೇಕು, ನಾವು ದೇಶ ರಕ್ಷಣೆ ಮಾಡಬೇಕೆಂಬ ದೊಡ್ಡ ಒಂದು ಪಣವನ್ನು ಇಟ್ಟುಕೊಂಡು ಅವನು ಬೆಳೆಯುತ್ತಾನೆ. ತದನಂತರ ಅವನು ತನ್ನ PUC ವಿದ್ಯಾರ್ಥಿ ದಿಸೆಯನ್ನು ತಮ್ಮ ಮಹೇಶ್ ಕಾಲೇಜಿನಲ್ಲಿ ಮುಗಿಸಿ ತದನಂತರ ಅವರು ಬೆಂಗಳೂರು RV ಕಾಲೇಜಿದೆ, ಅಂದರೆ TS ಎಕ್ಸಾಮ್ ಪಾಸ್ ಮಾಡಿ ಹೋಗ್ತಾರೆ. TS ಟೆಕ್ನಿಕಲ್ ಎಂಟ್ರೆನ್ಸ್ ಇಂಜಿನಿಯರಿಂಗ್ ಸರ್ವಿಸ್ ಉಂಟು, ಅದನ್ನು ಪಾಸ್ ಮಾಡಿ RV ಕಾಲೇಜಿಗೆ ಹೋಗಿ ತದನಂತರ OTS ಎಕ್ಸಾಮ್ ಪಾಸ್ ಮಾಡಿ ಅವರು ಕೋರ್ ಆಫ್ ಸಿಗ್ನಲ್, ಅಂದರೆ ನಿಮಗೆ ಗೊತ್ತಿರ್ಬೋದು, ಕೋರ್ ಆಫ್ ಸಿಗ್ನಲ್ ನಮ್ಮ ಮಿಲಿಟರಿ ಒಳಗಡೆ ಒಂದು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟೇ ಉಂಟು. ಅವ್ರದ್ದಂದರೆ ಓನ್ಲಿ ನಮ್ಮ ವಾರ್ ಅಂದರೆ ಯುದ್ಧ ಮೈದಾನದಲ್ಲಿ ನಮ್ಮ ಕಮ್ಯುನಿಕೇಷನ್ ಬಿಲ್ಟಪ್ ಮಾಡೋದು, ನಮ್ಮ ಮೆಸೇಜ್ಗಳನ್ನು ಎನ್ಕೋಡ್ ಡಿಕೋಡ್ ಮಾಡಿ ಕೊಡುವುದು, ಇಂಥ ಒಂದು ಡಿಪಾರ್ಟ್ಮೆಂಟ್ ಕೋರ್ ಆಫ್ ಸಿಗ್ನಲ್ ಅಂತಾರೆ. ಅದರಲ್ಲಿ ಅವರು ಆಫೀಸರಾಗಿ ಭರ್ತಿಯನ್ನು ಹೊಂದಿರುತ್ತಾರೆ. ತದನಂತರ ಅವರು 63 RR ಎಂಬ ಬೆಟಾಲಿಯನ್ಗೆ ಅವರು ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ನಿಜವಾಗಿ ಹೇಳಬೇಕಿದ್ರೆ ಅವರಿರುವಂಥ ಜಾಗದಲ್ಲಿ ಅವರು 63 RR ಬೆಟಾಲಿಯನ್ಗೆ ಹೋಗಬೇಕೆಂಬ ಉದ್ದೇಶ ಏನಿರಲಿಲ್ಲ.
ಬಟ್ ಅವರ ಒಂದು ಚಾಲೆಂಜಿಂಗ್, ಅವರಲ್ಲಿರುವಂಥ ಒಂದು ಆ ಹುಮ್ಮಸ್ಸು, ಅವರಲ್ಲಿರುವಂಥ ಒಂದು ಅಭಿರುಚಿಯನ್ನು ಎತ್ತಿಕೊಂಡು ಅವರು ತಾನಾಗಿ ಅದಲ್ಲಿ ಅವರು ತಾನು RR ಬೆಟಾಲಿಯನ್ಗೆ ಹೋಗಬೇಕೆಂದು ಅವನು ಅಭಿರುಚಿ ಪಡ್ತಾರೆ. RR ಅಂದರೆ ಗೊತ್ತಿರ್ಬೋದು, ರಾಷ್ಟ್ರೀಯ ರೈಫಲ್ ಅಂತಾರೆ. ಇದು ಸುಮಾರು 1989-90ರಲ್ಲಿ ಭಾರತ ದೇಶದ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು. ಅಂದರೆ ಕಾಶ್ಮೀರ ದೇಶದಲ್ಲಿ ನಿಮಗೆ ಗೊತ್ತಿರ್ಬೋದು, ಕಾಶ್ಮೀರ್ ಫೈಲ್ಸ್ ಎಲ್ಲ ನೋಡಿದಿರಿ, ಪಿಕ್ಚರ್ಗಳೆಲ್ಲ ಬಂದಿದೆ. ಕಾಶ್ಮೀರ್ ಫೈಲ್ಸ್ನ ಯಾವ ರೀತಿ ಕಂಡೀಷನ್ ಇತ್ತು ಅದೇ ರೀತಿ ಕಂಡೀಷನ್ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇತ್ತು ಆ ಸಂದರ್ಭದಲ್ಲಿ. ತದನಂತರ ಏನಾಯ್ತು ಅಂದರೆ UN ಒಂದು ರಿಪೋರ್ಟ್ ಪ್ರಕಾರ ಭಾರತ ದೇಶದಲ್ಲಿ ಸೈನಿಕರ ಸಂಖ್ಯೆ ಜಾಸ್ತಿ ಉಂಟೆಂಬ ರಿಪೋರ್ಟ್ ಕೊಟ್ಟರು UN. ಆವಾಗ ನಮ್ಮ ಸರ್ಕಾರ ಏನು ಮಾಡೋದು ಯೋಚನೆ ಮಾಡಿ ನಮ್ಮ ಮೇಲ್ವರ್ಗದ ಅಧಿಕಾರಿ ಜೊತೆ ಅದನ್ನು ಚಿಂತನೆ ನಡೆಸಿ ಆವಾಗ RR ಅಂದರೆ ರಾಷ್ಟ್ರೀಯ ರೈಫಲ್ ಎಂಬ ಹೊಸ ಬೆಟಾಲಿಯನ್ನು ಹುಟ್ಟುಹಾಕಿ ನಮ್ಮ ಆರ್ಮಿಯಲ್ಲಿರುವಂಥ ಸ್ವಲ್ಪ ಜನಸಂಖ್ಯೆಯನ್ನು ಅದರಲ್ಲಿ ಸೇರಿಸಿ ಅದು ಗೃಹ ಸಚಿವರ ಅಂಡರಿಗೆ ಬಿಟ್ಟು ದೇಶದ ಒಳಗೆ ಶಾಂತಿಯನ್ನು ಕಾಪಾಡೋ ಒಂದು ಕೆಲಸವನ್ನು ಶ್ರೀ RR ಬೆಟಾಲಿಯನ್ ಅವರಿಗೆ ಅವರು ವಹಿಸಿಕೊಟ್ರು. RR ಬೆಟಾಲಿಯನ್ನ ಅವರ ಮುಖ್ಯ ಉದ್ದೇಶವಿಷ್ಟು ಈ ಉಗ್ರವಾದಿಗಳನ್ನು ಹಿಚುಕಿ ಹಾಕುವುದು, ಅವರನ್ನು ಮುಗಿಸಬೇಕೆಂಬ ಒಂದೇ ಒಂದು ಚಿಂತನೆ ಅವರದು. ಬಹುಶಃ ನಿಮಗೆ ಗೊತ್ತಿರ್ಬೋದು, ಈಗ 90 ಹೇಳ್ತಾರೆ, 90ರ ದಶಕದಲ್ಲಿ, ಬಹುಶಃ 90ರ ದಶಕದಲ್ಲಿ ನಮ್ಮ ಕಾಶ್ಮೀರವನ್ನು ನಾವು ಸರಿಯಾಗಿ ನೋಡಿಕೊಳ್ಳದೆ ಇರುತ್ತಿದ್ದರೆ ಅಥವಾ RR ಎಂಬಂಥ ಬೆಟಾಲಿಯನ್ಗಳು ಆಗ ಹುಟ್ಟಿ ಹಾಕಿ ಅದನ್ನು ಕಂಟ್ರೋಲ್ ಮಾಡದಿದ್ದರೆ ನಮ್ಮ ಕಾಶ್ಮೀರ ಎಂಬುದು ನಮ್ಮ ಕೈಯಿಂದ ಹೊರಟು ಬೇರೆಯಾಗಿ ಹೋಗುವಂಥ ಪರಿಸ್ಥಿತಿಯಲ್ಲಿತ್ತು. ಬಹುಶಃ ಆ ಒಂದು ಪರಿಸ್ಥಿತಿ ನಿಭಾಯಿಸಿದಂದರೆ ಅದರಲ್ಲಿ ನಂಬರ್ 1 ಪಾಯಿಂಟಿಂದ RR ಬೆಟಾಲಿಯನ್ಗೆ ಹೋಗ್ತದೆ. ಆಗಿನ ನಮ್ಮ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಒಂದು ಮಾತನ್ನು ಹೇಳಿದೆ, ನಾನು ರೇಡಿಯೋದಲ್ಲಿ ನನ್ನ ಕಿವಿಯಾರಿ ಕೇಳಿದ್ದೇನೆ. ಅವರು ಹೇಳ್ತಾರೆ, ಭಾರತ ದೇಶದಲ್ಲಿ RR ಎಂಬಂಥ ಒಂದು ಬೆಟಾಲಿಯನ್ ಬಂದಿದೆ, ಅವರಿನ್ನು ಯಾರು ಮನುಷ್ಯರು ಅಥವಾ ಯಾರು ನನಗೆ ಊಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಿದ್ರು. ಅಂದರೆ ಅಷ್ಟೊಂದು ಉಗ್ರವಾದ ಹೋರಾಟವನ್ನು ನಡೆಸುವಂಥ ಒಂದು ಮನಸ್ಥಿತಿ ಅವರಿಗಿರಬೇಕಿತ್ತು. ಅವರಿಗೆ ಹಗಲು ರಾತ್ರಿ ಎಂಬುದಿಲ್ಲ. ಎಲ್ಲಿ ಇನ್ಫಾರ್ಮೇಷನ್ ಬಂತು ಅಲ್ಲಿ ಅವರು ಬಂದು ತನ್ನ ಕಾರ್ಯಾಚರಣೆ ಆರಂಭಿಸಬೇಕಿತ್ತು. ಹಾಗೆ ನಮ್ಮ ಯೂನಿಟಿಂದ ಅದರಲ್ಲಿ ಒಬ್ಬರು ಮಾತ್ರ ಇಲ್ಲ, ಪ್ರತಿಯೊಂದು ಯೂನಿಟ್, ಉದಾಹರಣೆಗೆ ನಾನೊಬ್ಬ ಆರ್ಟ್ಲರಿ ಸೋಲ್ಜರ್ ಆಗಿದ್ದರೆ ಆರ್ಟ್ಲರಿ ಅವರು ಸಾರ್ಗಳಿದ್ದಾರೆ, ಅವರು ಸಪ್ಲೈ ಬೆಟಾಲಿಯನ್, ಅವರು ಸಿಗ್ನಲ್ ಕೋರ್ನವರು, ಎಲ್ಲ ಬೆಟಾಲಿಯನ್ ಒಟ್ಟು ಸೇರಿಸಿ ಮಾಡಿದಂಥ ಒಂದು ಬೆಟಾಲಿಯನ್ RR. ಅದರಲ್ಲಿ ವಿಶೇಷವಾಗಿ ಯಾರು ತುಂಬ ಚಾಲೆಂಜಿಂಗ್ ಲೈಫಲ್ಲಿ ಇರ್ತಾರೆ, ಚಾಲೆಂಜಿಂಗ್ ಆಗಿ ನಾನೇನಾದರೂ ಮಾಡಬೇಕೆಂಬ ಹುರುಪಲ್ಲಿರ್ತಾರೆ, ಅವರೇ ಜಾಸ್ತಿಯಾಗಿ ಈ ಒಂದು ಕಾರ್ಯಾಚರಣೆ ತೊಡಗಿಸ್ಕೊಳ್ತಾರೆ. ಮಾತ್ರ ಅಲ್ಲದೆ ಅವರಿಗೆ ಅಂಥವ್ರನ್ನೇ ಸೆಲೆಕ್ಷನ್ ಮಾಡಿ RR ಬೆಟಾಲಿಯನ್ ಕಳಿಸುವಂಥ ಪದ್ಧತಿ ಕೂಡ ನಮ್ಮ ಆರ್ಮಿಯಲ್ಲಿ ಕೂಡ ಇತ್ತು. ಅಂಥಲ್ಲಿ ಶ್ರೀ ಪ್ರಾಂಜಲ್ ಸರ್ ಅವರು ಆ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಬಹುಶಃ ಅವರು ಆ ಒಂದು ಕಾರ್ಯಾಚರಣೆ ಪಾಲ್ಗೊಳ್ಳಿಲ್ಲ ಅಂದರೆ ಅವು ಇನ್ನು ಉಳಿತಿದ್ದರೋ ಏನೆಂಬ ಭಾವನೆ ನಮಗೆ. 19ನೇ ತಾರೀಕು ಒಂದು ಸಣ್ಣ ಇನ್ಫಾರ್ಮೇಷನ್ ಬರ್ತದೆ. ಅಂದರೆ ರಿಜೋರಿ ಸೆಕ್ಟ್ರಲ್ಲಿ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಉಗ್ರವಾದಿಗಳು ಬಂದು ಸೇರಿಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ತಾ ಇರ್ತಾರೆ. ಸಮ್ ಇನ್ಫಾರ್ಮೇಷನ್ ಬರ್ತದೆ, ನಾವು ಈ ರೀತಿ ಇದೆ ಅಂತೇಳಿ. ಆವಾಗ ಇವ್ರದ್ದು ಈ RR ಅದಕ್ಕೆ ಒಂದು ಸೆಕ್ಟರ್ ಅಂತ ಕೊಟ್ಟಿರ್ತಾರೆ, ಇಂಥ ಸೆಕ್ಟ್ರಲ್ಲಿ ಇಂಥ RR ಬೆಟಾಲಿಯನ್ಸ್ ಆಪ್ರೇಷನ್ ಮಾಡಬೇಕು ಅಂತೇಳಿ. ಆ ದಿವಸ ಇವರ ಸುಪರ್ದಿಗೆ ಬರ್ತದೆ ಆ ಏರಿಯಾವನ್ನು ಉಗ್ರವಾದಿಗಳನ್ನು ಇದು ಹೊಡೆದುರುಳಿಸುವಂಥ ಕಾರ್ಯವನ್ನು ಇವರ ಹೆಗಲಿಗೇರಿಸ್ತಾರೆ ನಮ್ಮ ಪ್ರಾಂಜಲ್ ಸರ್ ಆ್ಯಂಡ್ ಅವರ ಬೆಟಾಲಿಯನಿಗೆ. 19ನೇ ತಾರೀಕಿಗೆ ಅವರು ಏನು ಜಾಸ್ತಿ ಇನ್ಫಾರ್ಮೇಷನ್ ಬಂದರೆ ಅದರ ಬಗ್ಗೆ ಏನು ಖಚಿತವಾಗಿರುವುದಿಲ್ಲ. ತದನಂತರ 2 ದಿವಸ ಫುಲ್ ಅವರು ಕಾರ್ಯಾಚರಣೆ ನಡೆಸ್ತಾರೆ. 22ನೇ ತಾರೀಕಿಗೆ ಕಂಪ್ಲೀಟಾಗಿ ಉಗ್ರವಾದಿಗಳು ಇರುವಂತಹ ಒಂದು ಬೆಟಾಲಿಯನ್ ಎಲ್ಲಿ ಇದೆ ಅವರು ಉಗ್ರವಾದಿಗಳದ್ದು ಅದನ್ನು ಫುಲ್ಲು ಸುತ್ತುವರಿಸ್ತಾರೆ. ಸುತ್ತುವರಿದ ನಂತರ ಅವರು ಅದರ ಮೇಲೆ ಅಟ್ಯಾಕಿಂಗ್ ಪ್ಲ್ಯಾನ್ ಮಾಡಿ ಹೊರಡ್ತಾರೆ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಈ ಉಗ್ರವಾದಿಗಳೆಂದರೆ ಅವರು ಹಲವು ಕಂಟ್ರಿಗಳಲ್ಲಿ ಅವರು ಟ್ರೈನಿಂಗ್ ಮಾಡಿ ಬಂದಿರ್ತಾರೆ. ಅವರಿಗೆ ಬೇರೆ ಬೇರೆ ಇರಾನ್, ಇರಾಕ್ ಎಲ್ಲೆಲ್ಲ ಉಗ್ರವಾದಿಗಳ ಟ್ರೈನಿಂಗ್ ಏರಿಯಂಟ್ ಅಲ್ಲೇ ಟ್ರೈನಿಂಗ್ ಮಾಡಿ ಕೊನೆಯ ಒಂದು ಅವರ ಆಪ್ಷನ್ ಭಾರತದ ಮೇಲೆ ಅಟ್ಯಾಕ್ ಮಾಡೋದು, ಭಾರತದ ಮೇಲೆ ಒಳಗಡೆ ಬಂದು ನಮ್ಮ ಶಾಂತಿಯನ್ನು ಕದಳೋದು ಅವ್ರ ಮುಖ್ಯ ಉದ್ದೇಶವಾಗಿರ್ತದೆ. ಯಾಕೆಂದರೆ ಅವರಿಗೆ ಗೊತ್ತು ಭಾರತದ ಒಳಗಡೆ ಹೋದರೆ ಮತ್ತೆ ನಾವು ಬರುವುದಿಲ್ಲ ಎಂಬುದು ಕೂಡ ಅವ್ರಿಗೆ ಕ್ಲಿಯರ್ಲಿ ಗೊತ್ತು. ಅದೇ ರೀತಿ ಅವರಿಗೆ ಸಂಪೂರ್ಣವಾದ ಅವರ ಕಾಂಟ್ರಾಕ್ಟ್ ನಡೆಯುತ್ತೆ, ಅವನು ಸತ್ತರು ಒಂದೇ ಬಂದರು ಒಂದೇ 2 ಒಂದೇ ಅವರಿಗೆ ಇದು ಆ ರೀತಿಯ ಪ್ರೊಟೆಕ್ಷನ್ ಅವ್ರು ಕೊಟ್ಟಿರ್ತಾರೆ ಅವರ ಸಂಘಟನೆಗಳು. ಅದೇ ರೀತಿ 22ನೇ ತಾರೀಕಿಗೆ ಅವರ ಅಟ್ಯಾಕಿಂಗ್ ನಡೆಯುತ್ತದೆ. ಸುಮಾರು 23ನೇ ತಾರೀಕು ಬೆಳಗಿನ ಜಾವ 7 ಗಂಟೆಗೆ ಇದೇ ಪ್ರಾಂಜಲ್ ಸರ್ ಇಲ್ಲಿ ಮೂಮೆಂಟ್ ಮಾಡುವಾಗ
ಅಡವಿಯಲ್ಲಿ ಅಡಗಿ ಕೂತು ತನ್ನ ಮೇಲೆ ಫೈರ್ ಮಾಡಿ ಶ್ರೀ ಪ್ರಾಂಜಲ್ ಸರ್ ಅವರು ನಮ್ಮ ಭಾರತ ದೇಶಕ್ಕೆ ಅವರು ಪ್ರಾಣಾರ್ಪಣೆ ಮಾಡ್ತಿರ್ತಾರೆ. ಅವರು ಬಂಧುಗಳೇ, ಒಂದು ನಿಮಗೆ ಗೊತ್ತಿರಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಾಯುವುದಂತೂ ಸಹಜ. ಪ್ರತಿಯೊಬ್ಬರು ಎಲ್ಲ ಒಂದು ಕಡೆ ಸಾಯುವುದೇ ಗೊತ್ತಾಯ್ತಲ್ಲ. ಅದಕ್ಕೊಂದು ಹೇಳ್ತಾರೆ, ಕಾನನದ ವನದಲ್ಲಿ ಹೂವೊಂದು ಹುಟ್ಟಿ ತಾನಾಗಿ ಬಾಡಿ ಮತ್ತೆ ಈ ಮಣ್ಣು ಸೇರುವುದು ಸಹಜ. ಆದರೆ ಪುರೋಹಿತನೊಬ್ಬನು ಅದನ್ನು ಕಂಡಾಗ ದೇವರ ಮಡಿಲಿಗೆ ಸೇರಿಸಿ ಅದನ್ನು ಪ್ರಸಾದವಾಗಿ ಮತ್ತೆ ಮನುಷ್ಯ ಜನ್ಮಕ್ಕೆ ಕೊಟ್ಟಾಗ ಪ್ರಸಾದವಾಗಿ ಮತ್ತೆ ನಮ್ಮ ಮಡಿ ಸೇರುವುದು ಸಹಜಂತೆ. ಹಾಗೆ ಬಂಧುಗಳೇ, ಒಬ್ಬ ಮನುಷ್ಯ ಹುಟ್ಟುವುದು ಸಾಯುವುದು ಸಹಜ. ಆದರೆ ಒಬ್ಬ ಮನುಷ್ಯ ಹುಟ್ಟಿದಾಗೆ ಹೇಗೆ ಹುಟ್ಟಿದ, ಅವನು ಜೀವನ ಹೇಗೆ ಮಾಡಿದ, ಅವನ ಅಂತ್ಯ ಹೇಗಾಯಿತು, ಅದು ಕೂಡ ಅಲ್ಲೊಂದು ಕ್ವಶನರಿ ಮಾರ್ಕ್ ಆಗಿ ನಮ್ಮ ಎದುರು ನಿಲ್ತದೆ. ಅದನ್ನು ಯೋಚನೆ ಮಾಡಿದಾಗ ನನಗೆ ಅನಿಸ್ತದೆ, ಈ ಪ್ರಾಂಜಲ್ ಸರ್ ಅವರು ಸರಿಯಾದ ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಸರಿಯಾದ ಕಾರ್ಯಾಚರಣೆ ಮಾಡಿದ್ದಾರೆ. ಬಹುಶಃ ಯುದ್ಧ ಭೂಮಿಯಲ್ಲಿ ಮಡಿಯುವುದು ಸೈನಿಕೊಬ್ಬನಿಗೆ ಅದು ಶ್ರೇಷ್ಠವಂತೆ. ಅಂತಹ ಒಂದು ಶ್ರೇಷ್ಠ ಮರಣ ನಮ್ಮ ಪ್ರಾಂಜಲ್ ಸರ್ಗೆ ಬಂದಿದೆ. ಭಾರತದ ಇತಿಹಾಸ ಪುಟಗಳನ್ನು ನಾವು ಓಪನ್ ಮಾಡಿ ನೋಡಿದರೆ ಅಲ್ಲಿ ನಮಗೆ ಕಾಣೋದು ಬರೀ ಸಾಹಸ, ಹೋರಾಟ, ರಾಜ ರಣರಂಗಗಳೇ ಇರುವುದು, ಸಾವು ಬದುಕಿನ ಹೋರಾಟಗಳೇ ಇರುವುದು. ಇತಿಹಾಸ ಪುಟಗಳನ್ನು ಒಮ್ಮೆ ತಿರುಗಿಸಿ ನೋಡಿ. ಬಹುಶಃ ಅಂಥ ನಮ್ಮ ಭಾರತ ದೇಶದ ಇತಿಹಾಸ ಪುಟದಲ್ಲಿ ನಮ್ಮ ಪ್ರಾಂಜಲ್ ಅವರು ಸೇರಿಕೊಂಡಿದ್ದಾರೆ. ನಿಜವಾಗಿ ಅದೊಂದು ಧನ್ಯತೆ ಕೆಲಸ ನಾನು ಹೇಳಿ ಇಷ್ಟಪಡ್ತಾ ಇದ್ದೇನೆ. ಮತ್ತೊಂದು, ಇಲ್ಲಿರುವಂಥ ಮಕ್ಕಳಿಗೆ ಹಾಗೂ ತಾಯಿ ತಂದೆಯರಿಗೆ ನಾನು ಹೇಳೋದು ಒಂದು ವಿಷಯ, ಈ ನಮ್ಮ ಜಗತ್ತಲ್ಲಿ, ಈ ನಮ್ಮ ಜೀವನದಲ್ಲಿ ಎಲ್ಲ ಆರ್ಗಳನ್ನು ಗಳಿಸ್ಬೋದು. ನೀವು ಎಲ್ಲ ಎಂಜಿನಿಯರ್ ಆಗ್ಬೋದು, ನೀವು ಕೂತ್ಕೊಂಡು ಓದಿದ್ರೆ ಎಂಜಿನಿಯರ್ ಆಗ್ತೀರಿ. ಡಾಕ್ಟ್ರ್ ಆಗ್ಬೋದು, ಓದಿದ್ರೆ ಆಯಿತು ಡಾಕ್ಟ್ರ್ ಆಗ್ತೀರಿ. ನೀವು ಓದುವುದು ಒಂದೇ ನಿಮ್ಮ ಧ್ಯೇಯ ಆಗಿರಬೇಕು. ಲೆಕ್ಚರ್, ಅದೆಲ್ಲ ಆರ್ಗಳನ್ನು ಗಳಿಸಬಹುದು. ಆದರೆ ಭಾರತ ದೇಶದ ಒಂದು ಆರ್ ಅಂದರೆ ಸೋಲ್ಜರ್, ಈ ಆರನ್ನು ಗಳಿಸಬೇಕಿದ್ರೆ ನಿಮಗೆ ಬಹಳಷ್ಟು ಶ್ರಮ ಪಡಬೇಕಾಗುತ್ತೆ. ನೀವು ಬಹಳಷ್ಟು ಶ್ರಮ ಉಂಟು, ಅದರ ಹಿಂದೆ ಬಹಳಷ್ಟು ನಿಮಗೆ ಕುತೂಹಲಕಾರಿ ವರ್ಕ್ಗಳು ಮಾಡಬೇಕಾಗುತ್ತದೆ. ಯಾಕೆಂದರೆ ನಾವಿರುವ ನಮ್ಮದು ಮಗುವನ್ನು ಇವತ್ತು ಆಟೋ ರಿಕ್ಷೆಯಲ್ಲಿ ಕೂತು ಸ್ಕೂಲವರೆಗೆ ಬಿಟ್ಟು ಬರ್ತೇವೆ, ಗೊತ್ತಾಯ್ತಲ್ಲ. ಆಟೋ ರಿಕ್ಷೆ ಕೂತ ಸ್ಕೂಲಿಗೆ ಇಳಬೇಕು, ಸ್ಕೂಲಿಂದ ಹತ್ತಬೇಕು. ಇದು ಸೋಲ್ಜರ್ ಎಂಬ ಆರನ್ನು ಗಳಿಸುವಲ್ಲಿ ವಿಫಲ ಎಂಬುದು ನನ್ನ ಒಂದು ವಾದ. ಯಾಕೆಂದರೆ ಒಬ್ಬ ಸೋಲ್ಜರ್ ಆಗಿ ಮುಂದುವರಿಬೇಕಿದ್ರೆ ಅವನಿಗೆ ಎಜುಕೇಷನ್ ಬೇಕು, ಒಂದು ಅವನಿಗೆ ಸರಿಯಾದ ಒಂದು ದೈಹಿಕ ಸದೃಢತೆ ಅವನ ಹತ್ರ ಬೇಕು, ಸ್ಪೋರ್ಟ್ಸ್ ಕೆಪಾಸಿಟಿ ಅವನಿರಬೇಕು. ಎಲ್ಲದಕ್ಕಿಂತ ಮುಖ್ಯ ಆಗುವ ಮನೋಧರ್ಮ, ಅವನಿಗೆ ಮನಸ್ಸಲ್ಲಿ ಒಂದು ಧೈರ್ಯ ಇರಬೇಕು, ನಾನು ಯಾವುದನ್ನು ಎದುರಿಸಬಲ್ಲೆ ಎಂಬ ಧೈರ್ಯ ಬೇಕು. ಮೆಡಿಕಲಿ ಫಿಟ್ನೆಸ್ ಇರಬೇಕು. ಅವನು ನೀನು ಎಲ್ಲ ಮಾಡುತ್ತೀಯ, ನೀನು ಹೋದಾಗ ಒಂದು ಸಣ್ಣ ಕಳೆ ಅಡ್ಡ ಬಂದು ನಿಮ್ಮ ಸೆಲೆಕ್ಷನ್ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ನನ್ನ ಈ ಪುಟಾಣಿ ಮಕ್ಕಳಲ್ಲಿ ನನ್ನೊಂದು ರಿಕ್ವೆಸ್ಟ್, ನೀವು ಆದಷ್ಟು ಸದೃಢದಿಂದ ಬದುಕಬೇಕು. ತಂದೆ ತಾಯಿಯವರ ಒಂದು ಯಾವುದು ಸಪೋರ್ಟ್ ಇಲ್ಲದೆ ಬದುಕುವುದನ್ನು ಕಲಿಬೇಕು ನೀವು. ಅದೇ ರೀತಿ ಈ ಪೇರೆಂಟ್ಸ್ಗಳು ನಮ್ಮ ಮಕ್ಕಳನ್ನು ಇದೇ ರೀತಿ ನಾವು ಬೆಳೆಸಿಕೊಂಡಾಗ ಮುಂದೆ ನಮ್ಮ ಭಾರತ ದೇಶದಲ್ಲಿ ಸೋಲ್ಜರ್ ಎಂಬ ಸಂಖ್ಯೆ ಕಡಿಮೆ ಆಗಬಹುದೋ ಏನೋ ಎಂಬ ನನ್ನೊಂದು ಭಾವನೆ. ಇವಾಗ ಇಂದು ಬೇಕಿದ್ರೆ ನನ್ನ ಮನೆಯಲ್ಲಿ ಬಂದು ನೋಡಿ, ನನ್ನ ಮಗು 6ನೇ ಕ್ಲಾಸಲ್ಲಿರುವಾಗ ಅವನೇ ಬಸ್ ಹತ್ತಿ ಅವನೇ ಮನೆಯಿಂದ ನಡೆದು ಹೋಗಿ ನಾನು ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಅವನು ಮಾಡಿದ ಹೊರತು ಮನೆಯಿಂದ ಸ್ಕೂಲ್ ಬಸ್ ಇಟ್ಟುಕೊಂಡಿಲ್ಲ. ಅವನು ಸೋಲ್ಜರ್ ಆಗ್ತಾನೆ ಎಂಬುದೇ ನನ್ನ ಕನಸಲ್ಲ, ಅಥವಾ ಅವನು ಸೋಲ್ಜರ್ ಮಾಡಬೇಕೆಂಬ ನನ್ನ ಕನಸಿದೆ, ಬಟ್ ಆಗ್ತಾನೆ ಇಲ್ಲೋ ಮತ್ತೆ. ಬಟ್ ನಾನು ಬೆಳೆಸುವಾಗ ಆ ಮಕ್ಕಳನ್ನು ನಾವು ಅಷ್ಟೊಂದು ದೃಢ ಸಂಕಲ್ಪದಿಂದ ಬೆಳೆಸಬೇಕು. ಅವನು ಯಾವುದೇ ಒಂದು ಸಂದರ್ಭಗಳು ಬಂದಾಗ ಅದನ್ನು ಎದುರಿಸುವಂಥ ಶಕ್ತಿ ಅವನಲ್ಲಿರಬೇಕು. ಆ ಒಂದು ಮನೋಭಾವ ಬೆಳೆಸಿಕೊಂಡಾಗ ಅವನು ಮುಂದೆ ಹೋಗ್ತಾನೆ, ಅವನು ಬೆಳೀತಾನೆ ಮುಂದೆ. ನಮ್ಮ ಸೈನ್ಯಕ್ಕೆ ಬೇಕಾದ ಮೆಂಟ್ಯಾಲಿಟಿಗಳು ಬರ್ತದೆ. ಮೇಯ್ನಾಗಿ ಬೇಕಾಗೋದು ಮೆಂಟ್ಯಾಲಿಟಿ. ನಮ್ಮ ಮೆಂಟ್ಯಾಲಿಟಿ ಸದೃಢವಾಗಿ ನಾವು ಗಳಿಸಿಕೊಂಡಾಗ ಮಾತ್ರ ನಾವು ಆ ಮಗು ಹೋಗಿ ಒಂದು ಗ್ರೌಂಡಲ್ಲಿ ನಿಲ್ಬೋದು. ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನಾನು ಲಾಸ್ಟ್ ಇಯರ್ ಒಂದು ಇದಕ್ಕೆ ನಮ್ಮ ಸೈನಿಕ ಇದರಲ್ಲಿ ಒಂದು ಪ್ರೋಗ್ರಾಮ್ ಆಯಿತು. NCC ಕ್ಯಾಡೆಟ್ಗಳು ನಿಂತಿರ್ತಾರೆ, 15 ನಿಮಿಷ ನಿಲ್ಲುವಾಗ ಅವರು ತಲೆ ತಿರುಗಿ ಬೀಳ್ತಾರೆ. ಅಂದರೆ ಅವನ ಸದೃಢತೆ ಇಲ್ಲ ಅಂತ ಅರ್ಥ. ಅವನು ಹಾಕಿರುವಂಥ ಬೆಲ್ಟು, ಕ್ಯಾಪು ಎಲ್ಲ ಆಗುವಾಗ ಅವನಿಗೆ ಏನಂತ ಅವನ ಥಿಂಕಿಂಗ್ ಬೇರೆ ಕಡೆ ಹೋಗ್ತದೆ. ಅವನು ಮೆಂಟಲಿ ವೀಕ್ನೆಸ್ ಆಗ್ತಾನೆ, ಅವನಿಗೆ ಮತ್ತೆ ನಿಲ್ಲಕ್ಕೆ ಆಗೋದಿಲ್ಲ, ತಲೆ ತಿರುಗಿ ಬೀಳ್ತಾನೆ.
ಅದು ಏನಂದರೆ ನಾವು ಬೆಳೆಸಿರುವಂಥ ರೀತಿ. ಅವನಿಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಟಿ ವಿ ನೋಡೋದು, ಮೊಬೈಲ್ ನೋಡೋದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಕೆಲಸವನ್ನು ಹಚ್ಚಿ ಆವಾಗ ಚೆನ್ನಾಗಿ ಬೆಳೀತಾನೆ, ಸದೃಢವಾಗಿ ಬೆಳೀತಾನೆ. ಅಥವಾ ಒಳ್ಳೆ ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ ಹಾಕಿ ಅವನು ಬೆಳೆಸಿ ಅವನು ಮುಂದೆ ಒಬ್ಬ ಉತ್ತಮ ಸೈನಿಕನಾಗಿ ಬೆಳಿಬಹುದು ಎಂದು ನನ್ನ ಒಂದು ಸಜೆಷನ್ ಇದು, ಹಾಗೂ ನಾನು ಕಂಡಂಥ ಒಂದು ಎಕ್ಸ್ಪೀರಿಯನ್ಸ್ಗಳಿದು. ಯಾವುದೇ ಮಕ್ಕಳು, ನಾವು ಎಲ್ಲರ ತಂದೆ ತಾಯಿಗಳ ಪ್ರೀತಿ ಇರ್ತದೆ, ಅದು ಇಲ್ಲ ಅಂತೆಲ್ಲ. ಬಹುಶಃ ಸಾವು ಎಂಬುದು ಯಾವಾಗ ಎಲ್ಲಿ ಹೇಗೆ ಬರ್ತದೆ ಎಂಬುದು ಇಲ್ಲ. ಉದಾಹರಣೆಗೆ ನಾನು ನನ್ನ ಲೈಫಲ್ಲಿ ಸುಮಾರು 5 ವರ್ಷ ಜಮ್ಮು ಕಾಶ್ಮೀರದಲ್ಲೇ ನನ್ನ ಸರ್ವಿಸ್ ಮುಗಿಸಿದ್ದೇನೆ. ಒಂದು ದಿವಸ ನಾವು 5 ಜನ ಸಾರ್ಗಳಿಗೆ ಗೊತ್ತು, ನಾವು ROP ಅಂತ ಹೋಗ್ತೇವೆ. ROPಯಿಂದ ರೋಡ್ ಓಪನಿಂಗ್ ಪಾರ್ಟಿ ಸುಮಾರು 90ರ ದಶಕದಲ್ಲಿ, ಅಂದರೆ ನಾನು 93, 94, 95 ತಂಗದಾರ್ನ ವೆರಿ ವರ್ಸ್ಟ್ ಪ್ಲೇಸ್ ತಂಗದಾರ್ ಎಂಬ ಪ್ಲೇಸಲ್ಲಿ ನಾನು ಸರ್ವಿಸ್ ಮಾಡಿದ್ದೇನೆ. ದಿನ ಬೆಳಿಗ್ಗೆ ನಾವು ಒಂದಿಷ್ಟು ಕಿಲೋಮೀಟ್ರ್ ರೋಡ್ ಕೊಟ್ಟಿರ್ತಾರೆ, ಅದನ್ನು ನಾವು ಬೆಳಿಗ್ಗೆ ಹೋಗಿ ಮೈನ್ ಡಿಟೆಕ್ಟರ್ಸನ್ನು ನೋಡಿ ಸರ್ಚ್ ಮಾಡಿ ಇಷ್ಟು ದೂರ ಸರಿಯಾಗಿದೆ, ಇನ್ನು ವಾಹನ ಚಲಾಯಿಸಬಹುದು ಎಂದು ರಿಪೋರ್ಟ್ ಕೊಡಲಿಕ್ಕೆ ಉಂಟು. ನಾವು ಆ ರಿಪೋರ್ಟ್ ಕೊಟ್ಟ ನಂತರ ಆಮೇಲೆ ಸುಮ್ಮನೆ ಕೂತ್ಕೊಂಡಿರ್ತೇವೆ. ಸುಮಾರು 1 ಗಂಟೆ ಕಾಲ ಏನೇ ಕೆಲಸ ಇರೋದು, ಎಲ್ಲ ವೆಹಿಕಲ್ ಪಾಸ್ ಆಗೋರೆ ಅಲ್ಲಿ ವೆಯ್ಟ್ ಮಾಡೋದು. ಏನಾಯ್ತು ಅಂದರೆ ಒಂದು ದಿವಸ ನಾವು ಹೋಗಿ ಸೈಡಲ್ಲಿ ಕೂತಿದ್ದೆವು. ನಮ್ಮ 4-5 ಜನ ಒಟ್ಟಿಗೆ ಬರುತ್ತೆ. ಅದರಲ್ಲಿ ಒಂದು 3 ಜನಕ್ಕೆ ಇಸ್ಪೆಟ್ ಆಡುವಂಥ ಹಂಬಲ ಜಾಸ್ತಿ. ಕೂತು ಸ್ವಲ್ಪ ರೆಸ್ಟ್ ಮಾಡುವಾಗ ಅಲ್ಲಿ ಕೂತು ಆಟ ಆಡಿಬಿಟ್ರು. ನಮಗೆಲ್ಲ ರೆಸ್ಟ್ ಮಾಡೋ ಹವ್ಯಾಸ ಜಾಸ್ತಿ. ಹೋಗಿ ಸೈಡಲ್ಲಿ ಕೂತು ರೆಸ್ಟ್ ಮಾಡಿದ್ದೆ. ಸಡನ್ನಾಗಿ ಪಾಕಿಸ್ತಾನದ ಡೈರೆಕ್ಟ್ ಸ್ನ್ಯಾಪರ್ ಶೂಟ್ ಬಂತು. 2 ಅಲ್ಲೇ ಡೆತ್ ಆದರು. ಆದರೆ ಒಬ್ಬ ಮಾತ್ರ ಉದಕ್ಕಿಳ್ಕೊಂಡ. ಹೇಗೆ ಉಳಿದ ಅಂದರೆ ಅವನ ಈ ಜೇಬ್ನಲ್ಲಿ ಯಾವಾಗಲೂ ಇಸ್ಪೇಟ್ ಆಡುವಂಥ ಇದು ಪತ್ತ ಇರ್ತದೆ, ಪತ್ತನಲ್ಲಿ ಇಟ್ಟಿದ್ದ. ಅವನ ಶೂಟ್ ಡೈರೆಕ್ಟ್ ಇಲ್ಲಿಗೆ ಹೊಡೆಯಿತು, ಅವನು ಬದುಕಿ ಉಳಿದವನು. ನಾವೇನೋ ಆಕಸ್ಮಿಕ ರೆಸ್ಟ್ ಮಾಡೋದು ಸೈಡಲ್ಲಿದ್ದೆವು, ನಾವು ಬದುಕಿ ಉಳಿದೆವು. ಹಾಗೆ ಸಾವು ಎಂಬುದು ಯಾರನ್ನು ಹೇಳಿ ಕೇಳಿ ಬರುವುದಿಲ್ಲ. ಅದಕ್ಕಾಗಿ ಯಾವುದೇ ತಂದೆ ತಾಯಿಯು ನನ್ನ ಮಗನ ಉಳಿಸಬೇಕು, ನನ್ನ ಮಗ ಹೋಗಬಾರದು ಎಂದೆಂಬ ಆ ಒಂದು ಭ್ರಮೆಯನ್ನು ಬಿಟ್ಟು ಮಕ್ಕಳನ್ನು ಸದೃಢವಾಗಿ ಬೆಳೆಸಿ ಮಕ್ಕಳಿಗೆ ಒಳ್ಳೆಯ ಒಂದು ಸಿಸ್ಟಮನ್ನು ಕಳಿಸಿ ಆವಾಗ ಮಾತ್ರ ಅವ್ರ ದೇಶದ ಸೈನಿಕನಾಗಿ ಬೆಳೆದು ಸಾಧ್ಯ ಅಂತ ನಾನು ಹೇಳಲು ಇಷ್ಟಪಡ್ತೇನೆ. ಬಹುಶಃ ನಮ್ಮ ಪ್ರಜ್ವಲ್ ಸರ್ ತಂದೆ MD MRPL, ಅವರ ಹತ್ರ ಎಷ್ಟು ಪವರ್ ಇತ್ತಂದರೆ ಅವನು ನಾಳೆ ಒಬ್ಬ ಸೆಕೆಂಡ್ ಸೀಟಲ್ಲಿ ಅವ್ರನ್ನೇ ಕೂರಿಸ್ಬೋದು. ಅವರು ಕೆಮಿಕಲ್ ಇಂಜಿನಿಯರ್ ಕೂಡ ಆಗಿದ್ದರು ಅವರು. ಆದರೆ ನೋಡಿ, ಅವರು ತನ್ನ ಮಗನನ್ನು ಸೈನಿಕನಾಗಿ ಅವರು ಬೆಳೆಸಿದರು. ಸೈನಿಕನಾಗಿ ಅವನು ಮತ್ತೆ ದೇಶದ ರಕ್ಷಣೆಗೆ ಹೋದ. ಅದು ಅಲ್ಲದೆ ಮೊನ್ನೆ ಯೂಟ್ಯೂಬಲ್ಲಿ ನೋಡಿರ್ಬೋದು, ಅವರೊಂದು ಸ್ಪೀಚ್ ಮಾಡಿದರು. ಅವರು ಯಾರು, ವೆಂಕಟೇಶ್ವರ ಅವರು. ನನ್ನ ಮಗ ಇಂದು ಭಾರತ ದೇಶಕ್ಕೆ ಬಲಿಯಾಗಿ ಭಾರತ ದೇಶಕ್ಕೆ ಹುತಾತ್ಮನಾಗಿದ್ದಾನೆ. ಬಹುಶಃ ಇಂದು ನನ್ನ ಮಗ, ಅದೆಷ್ಟೋ ಸೈನಿಕರು ಭಾರತ ದೇಶದ ರಕ್ಷಣೆಗಾಗಿ ಹುತಾತ್ಮರಾಗಿದ್ದಾರೆ. ಎಷ್ಟೊಂದು ನಿರ್ಭೀತಿಯಿಂದ ಅವರು ಹೇಳಿದ್ದಾರೆ ಅಂದರೆ ಅವರಿಗೆ ಮನಸ್ಸಲ್ಲಿ ನೋವುಂಟು. ತನ್ನ ಮಗ ಹುತಾತ್ಮನಾದ ಎಂಬೊಂದು ದೊಡ್ಡೊಂದು ಅವರಿಗೆ ನೋವುಂಟು ಅವರ ಮನಸ್ಸಲ್ಲಿ. ಆದರೆ ಆ ನೋವನ್ನು ಯಾವುದೇ ಮನುಷ್ಯನಿಗೆ ವ್ಯಕ್ತಪಡಿಸದೆ ನಮ್ಮ ಭಾರತ ದೇಶ ಇನ್ನೂ ಮುಂದುವರಿಬೇಕು, ನಮ್ಮ ಭಾರತ ದೇಶ ರಕ್ಷಣೆ ಇನ್ನೂ ಆಗಬೇಕೆಂಬ ಮನೋಭಾವನೆ ಇಟ್ಟುಕೊಂಡು ಹಾಗೂ ಮುಂದಿನ ಪೀಳಿಗೆಗೆ ಆ ಒಂದು ಭಯ ಭೀತಿ ಹುಟ್ಟಬಾರ್ದೆಂದು ಎಷ್ಟು ನಿರ್ಭಯವಾಗಿ ಮಾತಾಡಿದ್ದಾರೆ ಅಂದರೆ ನನಗೆ ನಿಜವಾಗಿ ನೋಡಿ ಭಯಂಕರ ವಿಶೇಷ ಆಯಿತು. ಇವರದ್ದು ತಂದೆಯ ಅಂತ ಆಯ್ತು ನನಗೆ. ನನ್ನ ಮಗ ಹುತಾತ್ಮನಾಗಿದ್ದಾನೆ, ಅದೆಷ್ಟೋ ಸೈನಿಕರು ಹುತಾತ್ಮರಾಗಿದ್ದಾರೆ ಭಾರತ ದೇಶಕ್ಕೆ. ಈ ಭಾರತ ದೇಶದ ರಕ್ಷಣೆ ನಮ್ಮೆಲ್ಲರ ಹೊಣೆ, ನಮ್ಮೆಲ್ಲರ ಕಾರ್ಯ ಅಂತ ಹೇಳಿದರು ಅವರು. ಬಹುಶಃ ಅಷ್ಟೊಂದು ಶ್ರೀಮಂತ, ಅಗರ್ಭ ಶ್ರೀಮಂತ ಆ ಮಾತನ್ನು ಹೇಳಿದೆ ಅಂದರೆ ನಾವು ಹೇಗೆ ಮೈ ಜುಮ್ಮನಿಸ್ತದೆ ನನಗೆ. ಆದ್ದರಿಂದ ಬಂಧುಗಳೇ, ನನ್ನೊಂದು ರಿಕ್ವೆಸ್ಟ್, ನಮ್ಮ ದಕ್ಷಿಣ ಕನ್ನಡದಲ್ಲಿ ವಿಶೇಷವಾಗಿ ಮಿಲಿಟರಿ ಅಂದರೆ ಜನರಿಗೆ ಬಹಳ ಒಂದು ಭಯ. ಮಿಲಿಟ್ರಿಗೆ ಹೋಗುವುದೇ ಬೇಡ ಅಂತಾರೆ. ತಂದೆ ತಾಯಿಗಳು ಹೇಳ್ತಾರೆ, ಬೇಡ ಮಗ ನೀನು ಎಂಜಿನಿಯರ್ ಆಗು, ನೀನು ಡಾಕ್ಟ್ರ್ ಆಗು ಅಂತ ಹೇಳ್ತಾರೆ. ಮನೋಭಾವನೆಯನ್ನು ಬೆಳೆಸಿ ಭಾರತ ದೇಶದ ರಕ್ಷಣೆಯನ್ನು ಮಾಡಿ ಎಂದು ನಾನು ಕೇಳಿಕೊಳ್ತಿದ್ದೇನೆ. ಬಹುಶಃ ಭಾರತ ದೇಶದಲ್ಲಿ ನಾವು ನೋಡಿರ್ಬೋದು, ಎಷ್ಟೋ ಹುಚ್ಚರು ಏನೇನೋ ಮಾತಾಡ್ತಾರೆ. ನೀವು ನೋಡಿರ್ಬೋದು, ಇತ್ತೀಚೆಗೆ ಒಂದು ಕಮೆಂಟ್ಸ್ ಬಂತು, ಏನಂದರೆ ಸೈನಿಕ ಹೋಗುವವರೆಲ್ಲ ಬಡವರ ಮಕ್ಕಳು ಅಂತೇಳಿ. ಬಹುಶಃ ಅಂಥ ಒಂದು ಸ್ಕೌಂಡರ್ಸ್ಗಳಿಗೆ ಒಂದು ಉತ್ತರ ಅಂದರೆ ನಮ್ಮ ವೆಂಕಟೇಶ್ವರ ಅವರೀಗ. ವೆಂಕಟೇಶ್ವರು ತನ್ನ ಮಗನನ್ನು, ಕೋಟ್ಯಾಧೀಶ ಅವರು ತನ್ನ ಮಗನನ್ನು ಎಂಥದೋ ಒಂದು ಸುಪರ್ದಿಯಲ್ಲಿ ಕೂರಿಸಬಹುದಿತ್ತು. ಆದರೂ ಮಗನನ್ನು ಸೈನ್ಯಕ್ಕೆ ಕಳಿಸಿ ಇಂದು ಕಳೆದುಕೊಂಡಿದ್ದಾರೆ.
ಅದು ಯಾರು ಈ ಸ್ಟೇಜ್ನಲ್ಲಿ ಕೂತು ಈ ರೀತಿ ಮಾತಾಡ್ತಾರೋ, ಸೈನಿಕರ ಬಗ್ಗೆ ಅಷ್ಟೊಂದು ಕ್ಷುಲ್ಲಕ ಮಾತಾಡ್ತಾರೋ, ಅವರಿಗೆ ಭಾರತ ದೇಶದಲ್ಲಿ ಕೊಟ್ಟಂಥ ಮೊದಲ ಉತ್ತರ ಎಂಬುದು ನನ್ನ ಭಾವನೆ. ಮಾತ್ರವಲ್ಲದೆ ರಾಜಕೀಯದ ನಾನು ಮಾತಾಡಲು ಇಷ್ಟಪಡ್ತೇನೆ. ರಾಜಕೀಯದ ಕಡೆ ಹೋದಾಗ ಈಗ ನೋಡಿರ್ಬೋದು, ನಮ್ಮ ಬಾಲ್ಕೋಟ್ ಇದು ಅಟ್ಯಾಕನ್ನು ನಮ್ಮ ರಾಜಕೀಯದವರು ನೀವು ರಾಜಕೀಯವಾಗಿ ಬಳಸಿಕೊಂಡು ನಮಗೆ ಪ್ರೂಫ್ ಕೊಡಿ ಅಂತ ಕೇಳ್ತಾರೆ. ಪ್ರೂಫ್ ಕೊಡಿ ನೀವು ಅಟ್ಯಾಕ್ ಮಾಡಿದ್ದಕ್ಕೆ ಅಂತೇಳಿ. ಇಷ್ಟೊಂದು ಪ್ರೂಫ್ ಟಿ ವಿ ಚಾನಲ್ಗಳಲ್ಲಿ ಪ್ರತಿಯೊಂದು ಕಡೆ ಬಂದಿದೆ, ಆದರೂ ಪ್ರೂಫ್ ಕೊಡಿ ಅಂತ ಹೇಳ್ತಾರೆ. ಯೋಚನೆ ಮಾಡಿ ಅವರ ಮನಸ್ಥಿತಿ ಹೇಗಿರ್ಬೋದು. ಕೇವಲ ಒಂದು ಲ್ಯಾಂಬ್ರೆಟ್ ಸ್ಕೂಟ್ರಲ್ಲಿ ಹೋಗಿ ಲಂಗೋಟಿ ಹಾಕಿಕೊಂಡು ಹೋದವರು ಕೋಟ್ಯಾಧೀಶರಾಗಿ ಹೊರಗೆ ಬರ್ತಾರೆ. ಆದರೆ ನಮ್ಮ ಮಾಜಿ ಸೈನಿಕರು ಯಾರು ಕೂಡ ಇಷ್ಟವರೆಗೆ ಒಂದು ಕಾರಿಗಿಂತ ಮೇಲೆ ತೆಗೆಯುವಷ್ಟು ಕೆಪಾಸಿಟಿ ಬಂದಿಲ್ಲ ನಮಗೆ. ಯಾಕೆ? ನಾವು ದುಡಿದಿದ್ದೇವೆ, ನಿಯತ್ತಾಗಿ ನಮ್ಮ ಕೆಲಸವನ್ನು ಮಾಡಿದ್ದೇವೆ ಎಂಬ ಭಾವನೆಯಿಂದ ನಮಗೆ ಗರ್ವ ಇದೆ, ನಾವು ಅಂಥ ಕೆಲಸ ಮಾಡಿಲ್ಲ ಅಂತೇಳಿ. ಬಹುಶಃ ಇಂದು ನಮ್ಮ ಫ್ರಂಜೋಲ್ ಸರ್ ನಮ್ಮ ಜೊತೆ ಇಲ್ಲ, ಆದರೆ ನಮ್ಮ ಭಾರತಾಂಬೆಯ ಇತಿಹಾಸ ಪುಟಗಳನ್ನು ಸೇರಿದ್ದಾರೆ. ನಾನು ಇಷ್ಟೇ ಕೇಳಿಕೊಳ್ಳುವುದು ಈ ಸಂದರ್ಭದಲ್ಲಿ, ಅವರಿಗೆ ಚಿರಶಾಂತಿ ದೊರಕಲಿ ಹಾಗೂ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ಕರುಣಿಸಲೆಂದು ಹೇಳ್ತೇನೆ. ಹಾಗೂ ಎರಡನೇದಾಗಿ ನಾನು ಇದನ್ನು ಯಾರಿಗೇನು ಧನ್ಯವಾದ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಅಲ್ಲ, ಆದರೂ ಒಂದು ವಿಷಯ ನಾನು ಹೇಳಲು ಇಷ್ಟಪಡ್ತಾ ಇದ್ದೆ. ನಾವು ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಹೊರಗೆ ಬಂದ ನಂತರ ಕೆಲವು ಇನ್ಸ್ಟಿಟ್ಯೂಷನ್ಗೆ ನಾನು ಕೆಲಸ ಮಾಡಿದ್ದೇನೆ, ಬೇರೆ ಬೇರೆ ಸಂಘಟನೆಗಳಲ್ಲಿ. ಗಡಿಯಲ್ಲಿ ಭಾರತ ದೇಶದ ಸೈನಿಕರು ಈ ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಒಳಗಡೆ ಕೂಡ ನಮ್ಮಲ್ಲಿ ಎಷ್ಟೋ ದುಶ್ಮನ್ಗಳು, ಎಷ್ಟೋ ನಮ್ಮನ್ನು ಮುಗಿಸುವಂಥ ಶಕ್ತಿಗಳು ನಮ್ಮ ಭಾರತ ದೇಶದ ಈ ಸಮಾಜದ ಒಳಗಡೆ ಇದೆ. ಆದರೆ ಈ ಶಕ್ತಿಗಳನ್ನು ಹುಟ್ಟಡಗಿಸುವಲ್ಲಿ ನಮ್ಮ ಇಂಥ ಸಣ್ಣ ಸಣ್ಣ ಸಂಘಟನೆಗಳು ಪಕ್ಕಾ ಕಾರ್ಯನಿರ್ವಹಿಸ್ತಿದೆ. ಒಬ್ಬ ಇಂಟರ್ನಲ್ ಸೈನಿಕನಾಗಿ ಈ ಭಾರತ ದೇಶದ ಒಳಗೆ ಕೆಲಸ ಮಾಡುವಂಥ ಸಂಘಟನೆಗಳು ತುಂಬ ನಮ್ಮಲ್ಲಿದೆ. ನಾನು ಈ ಸಂದರ್ಭದಲ್ಲಿ ನಿಜವಾಗಿಯೂ ಈ ಒಂದು ಸಂಘಟನೆಗಳನ್ನು ನೆನೆಸಿಕೊಳ್ತೇನೆ. ಯಾಕೆಂದರೆ ಅವರ ಈ ಕೊಡುಗೆ ಬಹಳ ಮುಖ್ಯವಾಗಿದೆ ನಮ್ಮ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳೋದಕ್ಕೆ, ಅಥವಾ ನಮ್ಮ ಈ ಜೀವನವನ್ನು ಇನ್ನೂ ಸದೃಢವಾಗಿ ಬೆಳೆಸೋದಕ್ಕೆ ಈ ಎಲ್ಲ ಸಂಘಟನೆಗಳು, ಈಗ ಕ್ರಿಕೆಟ್ ರಿಜಿಸ್ಟರ್ ಕ್ಲಬ್ ಇರ್ಬೋದು ಅಥವಾ ಬೇರೆ ಬೇರೆ ಹಿಂದೂ ಸಂಘಟನೆ, ಯಾವುದೇ ಸಂಘಟನೆಗಳು, ನಾನು ಅದು ಇದು ಅಂತ ಹೇಳೋದಿಲ್ಲ. ಯಾರು ತನ್ನ ತಂದೆ ತಾಯಿಯನ್ನು ಪ್ರೀತಿಸ್ತಾರೆ, ಯಾರಿಗೆ ತನ್ನ ತಂದೆ ತಾಯಿಯ ಬಗ್ಗೆ ಗೌರವಿದೆ, ಆ ವ್ಯಕ್ತಿಗಳು ಖಂಡಿತ ನಮ್ಮ ಭಾರತ ದೇಶವನ್ನು ಕೂಡ ಪ್ರೀತಿಸ್ತಾರೆ. ಅವನ ಆರಂಭ ಆಗುವುದೇ ನನ್ನ ಮನೆಯಿಂದ. ನಮ್ಮ ಗುಣನಡತೆಗಳು, ನಮ್ಮ ಒಂದು ಸಂಸ್ಕೃತಿಗಳು ಆರಂಭವಾಗೋದು ನಮ್ಮ ಮನೆಯಿಂದ. ನಾವು ಮನೆಯಲ್ಲಿ ಅವನು ಚೆನ್ನಾಗಿ ಸಾಕಿದಾಗ ಅವನು ನಮಗೆ ರೆಸ್ಪೆಕ್ಟ್ ಮಾಡ್ತಾನೆ. ಯಾರು ತಂದೆ ತಾಯಿಯನ್ನು ರೆಸ್ಪೆಕ್ಟ್ ಮಾಡ್ತಾನೋ ಅವನ ಭಾರತ ಮಾತೆಯನ್ನು ಕೂಡ ರೆಸ್ಪೆಕ್ಟ್ ಮಾಡ್ತಾನೆ. ಆ ಭಾರತ ಮಾತೆಯನ್ನು ರೆಸ್ಪೆಕ್ಟ್ ಮಾಡುವವನು ಈ ಸಮಾಜದ ಒಳಗೆ ಅಂಥ ಕೆಟ್ಟ ಕೃತ್ಯಗಳನ್ನು ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಅವನು, ಅಥವಾ ಕೃತ್ಯಗಳನ್ನು ಮಾಡುವಾಗ ಅವನು ತಡೆಯುವಂಥ ಶಕ್ತಿ ಅವನಲ್ಲಿ ಇರ್ತದೆ. ಅದಕ್ಕಾಗಿ ನಾನು ಹೇಳೋದು, ಸಂಸ್ಕೃತಿ ಎಂಬುದು ಮನೆಯಲ್ಲಿ ಹುಟ್ಟಿ ಬರಬೇಕು. ಈ ಸಮಾಜವನ್ನು ಇಂತಹ ಸಂಘಟನೆಗಳು ಸಂಘಟಿಸಿ ಅದನ್ನು ಓಡಿಸಿ ಸದೃಢವಾದ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ, ಶ್ರೀ ಫ್ರಂಜೋಲ್ ಅವರಿಗೆ ಮತ್ತೊಮ್ಮೆ ನಾನು ಶಾಂತಿ ನೆಮ್ಮದಿ ಸಿಗಲೆಂದು ಆಶಿಸ್ತಾ ಧನ್ಯವಾದ ಹೇಳ್ತಾ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಧನ್ಯವಾದ ಶಂಕರ್ ಸರ್ ಕೂಡ ರಾತ್ರಿ 9 ಗಂಟೆಗೆ ದಾನ ಅವರನ್ನು ಕಾಂಟ್ಯಾಕ್ಟ್ ಮಂತದ್ದು ಇಂಚೊಂಚಿ ಕಾರ್ಯಕ್ರಮ ಉಂಟು ಸರ್. ಈಗ ಬರಡು ಬಂದಾಗ ಖಂಡಿತ ಬರ್ಪೆ. ನಮ್ಮ ಮಿಲಿಟ್ರಿದಾಗ ನಾ ಬಂಗ ಎಂಚಿನ ಮಿಲಿಟ್ರಿ ಸೇರ್ ದಾದಾಪುರ ಆವೋಡು ಅಂಚನೆ ದ್ಯಾಗ್ ಮಿಲಿಟ್ರಿ ಸೇರ್ ಇಲ್ಲದಕ್ಕಲು ಪಿರಜಾರು ಪಂಪುನ ಜನಕ್ಕೆ ಒಂಜಿ ತೆರಿಪೋಡು ಪಂಪುನ ಉದ್ದೇಶ ಎಲ್ಲ ಅರಗಿತ್ತಂಡು ಅಂಚ ಇನಿ ನಮ್ಮ ಒಂಜಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಬತ್ತಿನ ಅರೆಗೆಂಗುಲು ತುಂಬ ಹೃದಯದ ದಿವ್ಯಜಿತ ಪರವಾದ ಧನ್ಯವಾದ ಕೊರೋನಲ್ಲ. ಅಂಚನೆ ನಮ್ಮನೆ ನೆರೆಗರತಾಯಿನ ಗಿರೀಶ್ ಆಲ್ವಾ ಬೇರ್ಲ 20 ವರ್ಷ ಮುಟ್ಟ ಮಿಲಿಟರಿ ಸೇವೆ ಮಂತಿನಾರು ಅರೆಗೆಲ್ಲ ದಿವ್ಯಜಿತ ಪರವಾದ ಎಂಗುಲು ಧನ್ಯವಾದ ಕೊರೋನಲ್ಲ. ಅಂಚನೆ ನಮ್ಮನೆ ಒಂಜಿ ತಂಡಡೆ ಉಲ್ಲೇರ್ಪನುಳ್ಳಿ ಜಗದೀಶ್ ಕುಮಾರ್ ಮೇರೆಗೆಲ್ಲ ನಮ್ಮ ದಿವ್ಯಜಿತ ಪರವಾದ ಧನ್ಯವಾದ ಕೋರೋನಲ್ಲ. ಅಂಚನೆ ಇನ್ನಿತ ಕಾರ್ಯಕ್ರಮಕ್ಕೆ ಬತ್ತಿನ ದಿವ್ಯಜಿತ ಮೆಂಬರ್ಲ ಅಂಚನೆ ಪರಿಸರ ವಾಸಿನ ಕುಲ್ಲ
ಅಂಚನೆ ನಮ್ಮ ದೀವಜ್ಯೋತಿದ ಹಿತೇಶ ನಕಲಿಗಲ ನಮ್ಮ ತುಂಬುರೋದ ಧನ್ಯವಾದ ಕೋರೊಂದುಲ್ಲ. ಈ ಕಾರ್ಯಕ್ರಮನ ಈಗ ನಮ್ಮ ಮುಗಿತೊಂದುಲ್ಲ. ನಮ್ಮ ಕಟ್ಟದಪ್ಪೆ ಪ್ರಜ್ವಲ್ ಸ್ವಾರಗ್ ಶಾಂತಿನ ಕೊರಡು ಬಂದು ಈ ಮೂಲಕ ನಮ್ಮ ನಟ್ಟೊಂದುಲ್ಲ.